ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಬೈಲ್ನ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಟೈಮ್ ಬರಬೇಕಾದ್ರೆ ಏನು ಮಾಡಬೇಕೆಂದು ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಟೈಮ್ ಬರ್ತಿಲ್ಲ ಅಂದರೆ ಕೆಲವು ಸೆಟ್ಟಿಂಗ್ಸನ್ನು ಮಾಡಿಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ ಅಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಲೊಕೇಶನ್ ಆಪ್ಷನ್ಗೆ ಹೋಗಿ ಲೊಕೇಶನ್ ಸೆಟ್ಟಿಂಗ್ಸ್ನಲ್ಲಿ ಐ ಅಕ್ಯುರಸಿ ಅಂತ ಕ್ಲಿಕ್ ಆಗಿರುತ್ತೆ. ನೀವು ಅದನ್ನು ಬ್ಯಾಟ್ರಿ ಸೇವಿಂಗ್ಸ್ ಮೋಡ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ತುಂಬಾ ಬ್ಯಾಟ್ರಿ ಸೇವಿಂಗ್ಸ್ ಆಗುತ್ತೆ. ಅದೇ ರೀತಿ ಎರಡನೇದಾಗಿ ಸೆಟ್ಟಿಂಗ್ಸಲ್ಲಿ ವೈಫೈ ಆನ್ ಆಗಿದ್ದರೆ ಅದನ್ನು ಆಫ್ ಮಾಡಿ. ಆನಲ್ಲಿದ್ದರೆ ಅನ್ನೋನು ವೈಫೈಗಳನ್ನು ಅದು ಸರ್ಚ್ ಮಾಡುತ್ತಿರುತ್ತೆ, ಆಗ ತುಂಬಾ ಬ್ಯಾಟ್ರಿ ಕನ್ಸಂಪ್ಷನ್ ಆಗುತ್ತೆ. ಮೂರನೇದಾಗಿ ನಿಮ್ಮ ಮೊಬೈಲ್ನ ಬ್ರೈಟ್ನೆಸ್ ಜಾಸ್ತಿ ಆಗಿದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ಹಾಗೂ ಆಟೋ ಬ್ರೈಟ್ನೆಸ್ ಆಪ್ಷನನ್ನು ಆಫ್ ಮಾಡಿ. ಇದರಿಂದಲೂ ತುಂಬಾ ಬ್ಯಾಟ್ರಿ ಉಳಿತಾಯವಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಟೆಕ್ನಿಕನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.